ಪ್ಯಾರಾಸೈಕ್ಲಿಂಗ್ ನಲ್ಲಿ ಹಾರಾಟ ಮಾಡ್ತಾ ಇದ್ದಾಗ ಹಗ್ಗ ತುಂಡಾಗಿ ದಂಪತಿ ಸಮುದ್ರಕ್ಕೆ ಬಿದ್ದ ಭಯಾನಕ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಗುಜರಾತ್ ಮೂಲದ ಅಜಿತ್ ಕಥಾಡ್ ಮತ್ತು ಸರಳ ಕಥಾಡ್ ದಂಪತಿ ದಿಯುನಲ್ಲಿರುವಂತಹ ನಗೋವಾ ಬೀಚ್ನಲ್ಲಿ ವಾರಾಂತ್ಯದ ದಿನವನ್ನ ಎಂಜಾಯ್ ಮಾಡ್ತಾ ಇದ್ರು. ಈ ವೇಳೆ ಅಲ್ಲಿದ್ದಂತಹ ಪ್ಯಾರಾಸೈಕ್ಲಿಂಗ್ ನಲ್ಲಿ ಹಾರಾಟ ಮಾಡಬೇಕು ಅಂತ ಎನಿಸಿದೆ. ಅದರಂತೆ ಇಬ್ರು ಕೂಡ ಪ್ಯಾರಾಸೈಕ್ಲಿಂಗ್ ನಲ್ಲಿ ಹಾರಾಡ್ತಾ ಇದ್ದಂತೆ ಏಕಾಏಕಿ ಅದರ ಹಗ್ಗ ತುಂಡಾಗಿದೆ. ಹಗ್ಗ ತುಂಡಾಗ್ತಾ ಇದ್ದಂತೆ ದಂಪತಿ ಸಮುದ್ರಕ್ಕೆ ಬಿದ್ದಿದ್ದಾರೆ. ಸಮುದ್ರಕ್ಕೆ ಬಿದ್ದೊಡನೆ ಅವರು ಧರಿಸಿದ್ದ ಲೈಫ್ ಜಾಕೆಟ್ ನಿಂದಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು, ವಿಡಿಯೋದಲ್ಲಿ ದಂಪತಿ ಪ್ಯಾರಾಸೈಕ್ಲಿಂಗ್ ನಲ್ಲಿ ಹಾರಾಡ್ತಾ ತುಂಬಾ ಎತ್ತರ ಏರಿದ್ದಾರೆ. ನೋಡ್ತಾ ಇದ್ದಂತೆ ಹಗ್ಗ ಕಟ್ಟಾಗಿದೆ. ದಂಪತಿ ಸಹಾಯಕ್ಕಾಗಿ ಕಿರಿಸ್ತಾ ಇದ್ದು, ಕೂಡಲೇ ಅಲ್ಲಿದ್ದ ರಕ್ಷಕರು ಅವರಿಬ್ಬರನ್ನ ಕೂಡ ರಕ್ಷಿಸಿದ್ದಾರೆ.